ರಾಜ್ಯ ವಿಧಾನ ಪರಿಷತ್ ಸದಸ್ಯ ಪಿವಿ ಮೋಹನ್ ಅವರು ಮಂಗಳೂರಿನ ಪಡೀಲ್ ರೈಲು ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಪರಿಶೀಲಿಸಿದರು. ಅಲ್ಲದೆ ಸ್ಥಳೀಯರು ಹಲವು ಬೇಡಿಕೆಗಳನ್ನು ಎಂಎಲ್ಸಿ ಮುಂದಿಟ್ಟಿದ್ದು ಇದಕ್ಕೆ ಪೂರಕವಾಗಿ ಸ್ಪಂದಿಸುವುದಾಗಿ ಅವರು ಭರವಸೆ ನೀಡಿದರು. ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಡೆನಿಸ್ ಡಿಸಿಲ್ವಾ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಟಿಕೆ ಸುಧೀರ್ ಹಾಗೂ ಕಾರ್ಯಕರ್ತರೊಂದಿಗೆ ಪಡೀಲ್ ರೈಲು ನಿಲ್ದಾಣ ಪರಿಸರಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನು ಅರಿತುಕೊಂಡರು. ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಪಿವಿ ಮೋಹನ್, ಪಂಚಗಂಗಾ ಎಕ್ಸ್‌ಪ್ರೆಸ್ ನಿಲುಗಡೆ ನೀಡಬೇಕು ಮತ್ತು ದಶಕಗಳ ಬೇಡಿಕೆಗೆ ನ್ಯಾಯ ಒದಗಿಸಬೇಕಾಗಿದೆ. ಪಡೀಲ್ ಪ್ರದೇಶದ ಜನರಿಗೆ ಅನುಕೂಲವಾಗುವ ಉದ್ದೇಶದಿಂದ ಪಡೀಲ್ ರೈಲು ನಿಲ್ದಾಣವನ್ನು ನಿರ್ಮಿಸಲಾಗಿತ್ತು. ಆದರೆ ಹಲವು ದಶಕಗಳು ಕಳೆದರೂ ಈ ನಿಲ್ದಾಣಕ್ಕೆ ಸಿಗಬೇಕಾದ ಅಭಿವೃದ್ಧಿ ಅಗತ್ಯ ರೈಲು ನಿಲುಗಡೆ ಹಾಗೂ ಮೂಲಭೂತ ಸೌಲಭ್ಯಗಳು ದೊರೆತಿಲ್ಲ. ಪರಿಣಾಮವಾಗಿ ಸಾವಿರಾರು ಜನರು ಇಂದಿಗೂ ಅನಾನುಕೂಲ ಅನುಭವಿಸುತ್ತಿದ್ದಾರೆ. ನಿಲ್ದಾಣವು ನಿರ್ಲಕ್ಷ್ಯದ ಸಂಕೇತವಾಗಿ ಉಳಿದಿದೆ. 1400ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುತ್ತಿದ್ದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆರಳಲು ಪ್ರತಿದಿನವೂ ಜೀವದ ಹಂಗು ತೊರೆದು ರೈಲು ಹಳಿ ದಾಟಬೇಕಾಗಿದೆ. ಶಾಲಾ ಮಕ್ಕಳು, ಹಿರಿಯ ನಾಗರಿಕರು, ಮಹಿಳೆಯರು, ಗರ್ಭಿಣಿಯರು ಎದುರಿಸುತ್ತಿರುವ ಸಂಕಷ್ಟವನ್ನ ಯಾರೂ ಗಮನಿಸದಿರುವುದು ವಿಷಾದನೀಯ ಎಂದು ಪಿವಿ ಮೋಹನ್ ಹೇಳಿದರು. ಪ್ರೋಗ್ರೆಸ್ ಆಂಡ ನಿಮಗೆ ಮಾತ್ರ ಅನುಕೂಲ ಆಗ್ತದೆ. ರೈಲ್ವೆ ಹೋರಾಟ ನಿಕ್ಲಿನ ಒಂಜಿ ಸಮಸ್ಯೆ ಪರಿಹಾರ ಆವಡು ಒಂಜಿ ನಿಕ್ಲೆ ಕ್ರಾಸಿಂಗ್ ವ್ಯವಸ್ಥೆ ಮಾತಾವಡು ಸೆಕೆಂಡ್ ಇಂಚಿನ ಬಂಡ ಇಂದು ಒಂಜಿ ರೈಲ್ವೆ ಸ್ಟೇಷನ್ ಆವಡು ದಯಪಂಡ ಕುಡ್ಲದ ಜನಕ್ಕೆ ಇನ್ನಿ ರೈಲು ಪತ್ತೊಡಂಡ ಒಂಜಿ ಬಂಡವಾಳ ಬೋರ್ಡು ಇಜ್ಜಿಂದ ಸೂರತ್ ಕೆಲ್ಬೋದು ಐತ ಬದಲಿಗೆ ನಮ್ಮ ಊರುಡೆ ಒಂಜಿ ರೈಲ್ವೆ ಸ್ಟೇಷನ್ ಅಂಡ ನಿಕ್ಲೆಗೆ ಉಲ್ಪನ ಪೋರಿತ ನಿಕ್ಲ ಇಲ್ಲ ಕೈತಲೆ ಒಂಜಿ ಈ ಭಾಗದ ಜನರ ಬೇಡಿಕೆ ಇತ್ತು. ಬಟ್ ನಮ್ಮ ಸ್ಥಳೀಯ ನಾಯಕರ ಇಚ್ಛಾಶಕ್ತಿಯಿಂದ ಇಲ್ಲಿ ರೈಲ್ವೆ ಸ್ಟೇಷನ್ ಆಗಬೇಕಿತ್ತು. 2020ರಲ್ಲಿ ಈ ಪಂಚಗಂಗಾ ಅಂತ ರೈಲು ಈ ರೈಲ್ವೆ ಪಟ್ಟಿಯಲ್ಲಿ ಹೋಗ್ತಾ ಇದೆ. ಬಟ್ ಇದು ಯಾರಿಗೂ ಗೊತ್ತಿಲ್ಲ. ಸುರತ್ಕಲ್ಲಿಂದ ನೇರ ಬಂಟ್ವಾಳಕ್ಕೆ ಇಲ್ಲಿ ಟಚ್ಚೇ ಇಲ್ಲ. ಸೊ ಮಂಗಳೂರು ಜನತೆಗೆ ಸಿಗುವಂಥ ಸೌಕರ್ಯವನ್ನು ಕಳೆದ 6 ವರ್ಷದಿಂದ ನಾವು ವಂಚಿತರಾಗಿದ್ದೀವಿ. ಆ್ಯಂಡ್ ಮಂಗಳೂರು ರೈಲ್ವೆ ಅಂದರೆ ಮಂಗಳೂರು ಭಾಳ ಇಂಪಾರ್ಟೆನ್ಸು. 100ಕ್ಕಿಂತ ಹೆಚ್ಚು ವರ್ಷ ಆಗಿದೆ ಈ ಮಂಗಳೂರು ಸ್ಟೇಷನ್ ಆಗಿ ರೈಲ್ವೆ ಹೋಗಿ. ಬಟ್ ಇದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಈ ಟ್ರ್ಯಾಕಲ್ಲೇ ಈಗ ವಂದೇ ಭಾರತ್ ಹೋಗ್ತಾ ಇದೆ. ಆದರೆ ವಂದೇ ಭಾರತ್ ಆಗ ಮಂಗಳೂರಿನಲ್ಲಿ ನಿಲ್ಲುವಂಥ ಒಂದು ಸಂಭವ ಇಲ್ಲ. ಈ ಥರ ಇದ್ದರೆ ಇದನ್ನು ಯಾವ ರೀತಿ ಡೆವಲಪ್ ಮಾಡೋದು, ಹೇಗೆ ಸ್ಟೇಷನ್ ತರ್ಬೋದು ಒಂದು, ಮತ್ತು ಸ್ಥಳೀಯ ನಾಗರಿಕರಿಗೆ ಕೂಡ ಭಾಳಷ್ಟು ಅನಾನುಕೂಲತೆ ನಡೀತಾ ಇದೆ. ಅವರಿಗೆ ಇಲ್ಲಿ ಕ್ರಾಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಸೊ ಇದನ್ನು ನೋಡಲಿಕ್ಕೆ ಪರಿಶೀಲನೆ ಮಾಡಲಿಕ್ಕೆ ಬಂದದ್ದು. ಸೊ ಇಲ್ಲಿ ಏನು ನೋಡಿದ್ದೇವೆ ಇದನ್ನು ರಾಜ್ಯ ಸರ್ಕಾರಕ್ಕೆ ವಿಷಯ ತಿಳಿಸ್ತೀವಿ, ಮಾಹಿತಿ ತಿಳಿಸ್ತೀವಿ. ಆಮೇಲೆ ಪಾಲಕ್ಕಾಡ್ ಡಿವಿಷನ್ ಬಿಡುವಂಥ ಸ್ಟೇಷನ್ ಇದು. ಸೊ ಪಾಲಕ್ಕಾಡಿಗೆ ನಾವು ಹೋಗ್ತೀವಿ. ಪಾಲಕ್ಕಾಡ್ ಅಧಿಕಾರಿಗಳು ಮಾತಾಡಿ ಇದನ್ನು ಹೇಗೆ ಮಾಡೋದು, ರಾಜ್ಯ ಸರ್ಕಾರದಿಂದ ಯಾವ ರೀತಿಯಲ್ಲಿ ಇದಕ್ಕೆ ಇದು ಕೊಡ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಸಂಪನ್ಮೂಲ ಕೊಡ್ಬೋದು, ಮತ್ತು ಕಾರ್ಪೊರೇಷನ್ ಯಾವ ರೀತಿ ಇದಕ್ಕೆ ಸಹಾಯ ಮಾಡೋದು, ಇದೆಲ್ಲ ನೋಡಿ ಒಂದು ಆದಷ್ಟು ಬೇಗ ಇಲ್ಲಿ ಒಂದು ಪಡೀಲಲ್ಲಿ ಸ್ಟೇಷನ್ ಆಗಬೇಕು. ಬಹುಶಃ ಇಲ್ಲಿ ಲೋಕಸಭಾ ಸದಸ್ಯರು ಇದಕ್ಕೆ ಒತ್ತು ಕೊಡ್ಬೋದು. ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್, ಮಂಗಳೂರಿಂದ ಇಂಪಾರ್ಟೆಂಟ್ ಸ್ಟೇಷನ್ ಆದ್ದರಿಂದ ಅವ್ರ ಹತ್ರ ನಾನು ಮಾತಾಡ್ತೇನೆ, ಮತ್ತು ಸ್ಥಳೀಯ ಶಾಸಕರ ಹತ್ರ ಮಾತಾಡ್ತೇನೆ. ಇದೆಲ್ಲರೂ ಸೇರಿ ಪಡೀಲಲ್ಲಿ ಒಂದು ಸುಸಜ್ಜಿತವಾದ ರೈಲ್ವೆ ನಿಲ್ದಾಣವನ್ನು ಮಾಡಬೇಕು. ನಿರಂತರ ಗೂಡ್ಸ್ ನಿಲ್ಲುವುದರಿಂದ ನಮಗೆ ನಿತ್ಯ ಸಮಸ್ಯೆ ಆಗುತ್ತಿದೆ. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಇನ್ನಾದರೂ ಕ್ರಮ ವಹಿಸಿ. ವಾಹನ ಸೌಲಭ್ಯ ಇದ್ದರೆ ಒಂದು ಚೂರಾದರೂ ಪ್ರಯೋಜನ ಆಗುತ್ತದೆ. ರಸ್ತೆ ಸರಿ ಇಲ್ಲ, ಇದನ್ನು ಸರಿಪಡಿಸಿಕೊಡಬೇಕು ಎಂದು ಇಲ್ಲಿನ ಮಹಿಳೆಯರು ಆಗ್ರಹಿಸಿದ್ದಾರೆ. ಅದೇ ಇಲ್ಲಿ ಗೂಡ್ಸ್ ಡೈಲಿ ನಿಲ್ಲುತ್ತೆ. ಅಂದರೆ ನಮಗೆ ಮಕ್ಕಳಿಗೆಲ್ಲ ಸ್ಕೂಲಿಗೆ ಹೋಗಬೇಕಾದ್ರೆ ತುಂಬ ಪ್ರಾಬ್ಲಮ್ ಇದೆ. ಅಂದರೆ ವೆಯ್ಟ್ ಮಾಡಬೇಕು, ಇಲ್ಲಿಂದ ಅವ್ರ ಹತ್ರ ಕೇಳಬೇಕು, ಪರ್ಮಿಷನ್ ಕೇಳಬೇಕು. ಇದೊಂದು ಲಾಂಗ್ ಟೈಮ್ ನಮ್ಮದು ಪ್ರಾಬ್ಲಮ್. ಎಷ್ಟೋ ಬಂದಿದ್ದಾರೆ, ಇಲ್ಲಿ ಬಂದು ನೋಡ್ತಾರೆ ಹೋಗ್ತಾರೆ. ಅದು ನಮ್ಮದು ಇಷ್ಟರವರೆಗೂ ಆಗಿಲ್ಲ, ಯಾವುದು ವ್ಯವಸ್ಥೆ ಇಷ್ಟರವರೆಗೆ ಮಾಡಿಲ್ಲ. ಅದಕ್ಕೆ ಒಂದು ಏನಾದರೂ ನಮಗೆ ಕ್ಲಿಯರ್ ಏನಾದರೂ ಮಾಡಿದರೆ ಒಳ್ಳೆಯದಂತ. ಇಲ್ಲದ್ರೆ ಮಳೆ ಬರುವಾಗ ಮಳೆಯಿಂದ ಹೋಗ್ಲಿಕ್ಕಾಗಲ್ಲ. ಮಳೆ ಅದು ಅದರ ಧೂಳೆಲ್ಲ ನಮ್ಮ
ಮಕ್ಕಳ ಸ್ಕೂಲಿದು ಯೂನಿಫಾರ್ಮ್ ಎಲ್ಲ ಆಗುತ್ತೆ. ಮತ್ತು ಏನಿಲ್ಲ, ನಮಗೆ ಬರಬೇಕಂದ್ರೂ ಅಷ್ಟೇ ಏನಿಲ್ಲ, ತೊಂದರೆ ಆಗುತ್ತೆ. ಮತ್ತು ವೆಹಿಕಲ್ ಒಂದು ಬಂದರೆ, ಇಲ್ಲಿಂದ ಬಂದರೆ ಒಂದು ಈಸಿ ಅಂತ. ಮತ್ತು ನಮಗೆ ಆಟೋದಲ್ಲಿ ಬರಬೇಕಂದ್ರೂ ಮಕ್ಕಳಿಗೆಲ್ಲ ತುಂಬ ಕಷ್ಟ ಇದೆ. ಇಲ್ಲಿ ರೋಡೆಲ್ಲ ಕ್ಲಿಯರ್ ಇಲ್ಲ, ಒಬ್ಬರೊಬ್ಬರೇ ಬರಬೇಕಾಗತ್ತೆ. ಆವಾಗ ನಮಗೆ ಇಲ್ಲಿ ಗೂಡ್ಸು ನಿಂತರೆ ಎರಡೆರಡು ಗೂಡ್ಸ್ ಎಲ್ಲ ನಿಲ್ಲುತ್ತೆ. ರೈಲಿದೆಲ್ಲ ಪ್ರಾಬ್ಲಮ್ ಇದೆ, ಅದಕ್ಕೆ ಅದೊಂದು ಕ್ಲಿಯರ್ ಮಾಡಬೇಕಂತ.